ಕರಾವಳಿಯಲ್ಲಿ ಕಳೆದ 5 ದಿನಗಳಿಂದ ಸುರಿದಂತಹ ಭಾರೀ ಮಳೆಯಿಂದಾಗಿ ಗುರುಪುರ ಜಂಕ್ಷನ್ನಲ್ಲಿರುವಂತಹ ಬಿಎಸ್ ಟವರ್ಸ್ನಲ್ಲಿ ಕೃತಕ ನೆರೆ ಉಂಟಾಗಿದೆ. ತಗ್ಗು ಪ್ರದೇಶವಾಗಿದ್ದರಿಂದ ನೀರು ನಿಂತಿದ್ದು ಸಂಬಂಧಪಟ್ಟವರು ಯಾವುದೇ ರೀತಿಯ ಕ್ರಮವನ್ನ ಕೈಗೊಂಡಿಲ್ಲ. ಕಳೆದ 5 ದಿನಗಳಿಂದ ಈ ರೀತಿ ನೀರು ನಿಂತಿದ್ದು ಯಾವುದೇ ಸ್ವಚ್ಛತೆ ಇಲ್ಲದೆ ಇರೋದ್ರಿಂದ ರೋಗ ಹರಡುವಂತಹ ಭೀತಿ ಕೂಡ ಈ ಭಾಗದ ಜನತೆಗೆ ಎದುರಾಗಿದೆ. ಜನರು ಓಡಾಡುವಂತಹ ಪ್ರದೇಶವಾಗಿರೋದ್ರಿಂದ ವಿದ್ಯುತ್ ಅನ್ನು ಕಡಿತಗೊಳಿಸಲಾಗಿದೆ. ಬೀದಿ ಬದಿ ವ್ಯಾಪಾರಸ್ಥರ ಹಾಗೆ ಬೀದಿಯಲ್ಲಿ ನಿಂತು ವ್ಯಾಪಾರ ಮಾಡುವಂತಹ ಪರಿಸ್ಥಿತಿ ಎದುರಾಗಿದೆ ಅಂತ ವ್ಯಾಪಾರಿಯೊಬ್ಬರು ತಮ್ಮ ಅಳಲನ್ನು ತೋಡ್ಕೊಂಡಿದ್ದಾರೆ. ನಾಲ್ಕೈದು ದಿವಸ ಆಯಿತು ಸರ್, ನೀರು ನಿಂತು ಯಾರು ಇಷ್ಟರವರೆಗೆ ಇದಕ್ಕೆ ತಕ್ಕ ಪರಿಹಾರವನ್ನು ಕೊಡ್ತಾ ಇಲ್ಲ. ಇಲ್ಲಿ ಕರೆಂಟ್ ಇವಾಗ ಯಾವುದೇ ರೀತಿಯ ಕರೆಂಟ್ ನಾವು ಬಂದ್ ಮಾಡಿದ್ದೇವೆ. ಮಕ್ಕಳು ಓಡಾಡುವ ಜಾಗ 6 ಸಾವಿರ ಕೊಟ್ಟು ಪಂಪ್ ಧರಿಸಿ ನೀರು ಆದಷ್ಟು ನಾವು ತೆಗಿಲಿಕ್ಕೆ ನಮ್ಮ ಪ್ರಯತ್ನ ಪಟ್ವಿ. ಆದರೂ ಇಲ್ಲಿ ಬಿಲ್ಡಿಂಗಲ್ಲಿ ಒಬ್ಬರು ಮೇಂಟೆನೆನ್ಸ್ ಅವರು ಕೇಳಲಿಕ್ಕೆ ಬರಲಿಲ್ಲ, ವಾಚ್ಮ್ಯಾನ್ ಅವರಿಲ್ಲ, ಯಾವುದೇ ಒಂದು ಥರದ್ದು ಅನುಕೂಲತೆ ಈ ಬಿಲ್ಡಿಂಗಲ್ಲಿ ನಮಗೆ ಕೊಡಲಿಲ್ಲ. 1 ರೂಪಾಯಿ ಬಾಡಿಗೆ ನಾವು ಬಾಕಿ ಇಡಲಿಲ್ಲ ಇಷ್ಟರವರೆಗೆ. ಸರ್ ನೀವೇ ನೋಡಿದ್ರಿ, ನೀರೆಲ್ಲ ನಿಂತಿದೆ. ನಾವು ಬೀದಿ ವ್ಯಾಪಾರಸ್ಥರ ಥರ ಬೀದಿಯಲ್ಲಿ ತರಕಾರಿ ಹಾಕ್ಕೊಂಡು ಮಾರುವ ಪರಿಸ್ಥಿತಿ ಬಂತು ನಮಗೆ. ಸರ್ ಯಾರು ಇದಕ್ಕೆಲ್ಲ ಹೊಣೆ ಯಾರು ಸರ್? ಯಾರ ಹತ್ರ ನಾವು ಕೇಳೋದು ಪರಿಹಾರ? ಯಾರು ಕೊಡ್ತಾರೆ ನಮಗೆ ಪರಿಹಾರ? ನಾವು ಸರ್ ನಮ್ಮ ಕಷ್ಟ ಯಾರ ಹತ್ರ ಹೋಗಿ ಹೇಳೋದು ಸರ್?